ರೈತ ವಿರೋಧಿ ಕಾನೂನನ್ನು ವಿರೋಧಿಸಿ ಸಮಾನ ಮನಸ್ಕ ಸಂಘಟನೆಗಳಿಂದ ಪ್ರತಿಭಟನೆಯನ್ನ ಮಂಗಳೂರಿನಲ್ಲಿ ನಡೆಸಲಾಯಿತು. ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಿಂದ ಮಿನಿ ವಿಧಾನಸೌಧದವರೆಗೆ ಟ್ರ್ಯಾಕ್ಟರ್ ರ್ಯಾಲಿ ನಡೆಸಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ರೈತ ಮುಖಂಡ ರವಿಕಿರಣ್ ಪುಣಚ್ಚ ಅವರು ದೇಶದ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಮೋದಿ ದೇಶ ಮಾರುವ ಬ್ರೋಕರ್ ಆಗಿದ್ದಾರೆ, ವಿಶ್ವಗುರು ಆಗುವ ಭ್ರಮೆಯಲ್ಲಿದ್ದಾರೆ. ಹೀಗೆ ಆದರೆ ದೊಡ್ಡ ಜೋಕರ್ ಆಗ್ತಾರೆ. ದೇಶದ ರೈತರ ಬಗ್ಗೆ ಪ್ರಧಾನಿಯವರಿಗೆ ಕಾಳಜಿ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ದುಡಿಯುವ ವರ್ಗ ಮತ್ತು ಭಾರತೀಯ ಜನತಾ ಪಕ್ಷ ಅಲ್ಲ, ಇವತ್ತು ನಡೆಯುತ್ತಿರ್ತಕ್ಕಂಥ ಸಂಘರ್ಷ ಇಡೀ ದೇಶದಲ್ಲಿ ನಡೀತಕ್ಕಂಥ ಸಂಘರ್ಷ ಬಹುಶಃ ಎರಡನೇ ಸ್ವತಂತ್ರ ಚಳವಳಿಯ ಸಂಘರ್ಷ ಆಗಿದೆ. ಇದು ಕಾರ್ಪೊರೇಟ್ ಸಂಸ್ಥೆ ಮತ್ತು ಜನಸಾಮಾನ್ಯರು ಏನಿದ್ದಾರೆ 135 ಕೋಟಿ ಭಾರತೀಯರಿದ್ದಾರೆ, ಅವರ ಸಂಘರ್ಷ ಆಗಿದೆ ಸ್ನೇಹಿತರೆ. ಇದು ಮೋದಿ ನೆಪ ಮಾತ್ರ. ಈ ಒಂದು ಐತಿಹಾಸಿಕ ಚಳವಳಿಯನ್ನು ಇಡೀ ದೇಶದಲ್ಲಿ ನಡೀತಾ ಇದೆ. ರೈತ ಚಳವಳಿ ಹೆಸರು ರೈತ ಚಳವಳಿ. ಇವತ್ತು ಚಳವಳಿ ಮಾಡ್ತಿರ್ತಕ್ಕಂಥವ್ರು ರೈತರು, ಕಾರ್ಮಿಕರು, ದಲಿತರು, ಜನಸಾಮಾನ್ಯರು ಚಳವಳಿಯಲ್ಲಿ ಭಾಗವಹಿಸಿದ್ದಾರೆ. ಸಾಮಾನ್ಯ ಜನತೆ ಕೂಡ ಈ ಚಳವಳಿ ಭಾಗವಹಿಸಬೇಕಾದಂತ ಅನಿವಾರ್ಯತೆ ಇದೆ ಸ್ನೇಹಿತರೆ. ಇವತ್ತು ಅವರು ತಂದಿರ್ತಕ್ಕಂಥ ಮುಂದಿರ್ತಕ್ಕಂಥ ಸುಗ್ರೀವಾಜ್ಞೆಗಳ ಮೂಲಕ ನಮ್ಮಲ್ಲಿ ಹೇಳಿರ್ತಕ್ಕಂಥ ಏನು ಮಸೂದೆಗಳಿದ್ದಾವೆ, ಈ ಮಸೂದೆಗಳು ಈ ದೇಶದ 135 ಕೋಟಿ ಜನಸಾಮಾನ್ಯರ ಬದುಕಿನ ಮೇಲೆ ದೊಡ್ಡ ರೀತಿಯಂತಹ ಪರಿಣಾಮ ಬೀರ್ತಕ್ಕಂಥ ಕಾನೂನುಗಳು, ಮಸೂದೆಗಳಾಗಿದ್ದಾವೆ ಸ್ನೇಹಿತರೆ. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಕೆ ಯಾದವ ಶೆಟ್ಟಿ ಅವರು ನಾವು ಎಷ್ಟೇ ಹೋರಾಟ ಮಾಡಿದ್ರೂ ಕೂಡ ನಮ್ಮ ದೇಶದ ಪ್ರಧಾನಿಯವರು ಮೌನ ವಹಿಸಿದ್ದಾರೆ. ರೈತ ವಿರೋಧಿ ಮಸೂದೆಗಳನ್ನು ಜಾರಿಗೆ ತಂದು ರೈತರಿಗೆ ಬದುಕೋದಿಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಇಡೀ ಜಗತ್ತಿನ ಅತ್ಯಂತ ಪ್ರಮುಖವಾದ ಈ ಒಂದು ಚಳವಳಿ ನಡಪುನ ಸಂದರ್ಭಡು ದಾಯಗಾತ್ರ ಈ ರೈತರು ರೊಚ್ಚಿಗೆದ್ದಿದ್ದಾರೆ ಪನ್ಮೇಲೆ ಅರ್ಥ ಬಂದೊಂಡ ಸಾರತನ್ಮಳತ ಸಂಪತ್ತೈನರ್ದೆ 2019 ಮುಟ್ಟ 2,97,438 ಜನ ರೈತರು ಆತ್ಮಹತ್ಯೆ. ಪ್ರತಿಭಟನೆಯಲ್ಲಿ ಎಂ ದೇವದಾಸ್, ಬಾಲಕೃಷ್ಣ ಶೆಟ್ಟಿ, ದಲಿತ ಸೇವಾ ಸಮಿತಿಯ ಶೇಷಪ್ಪ ಬೆದ್ರಕಾಡು, ಓಸ್ವಾಲ್ಡ್ ಪ್ರಕಾಶ್ ಫೆರ್ನಾಂಡಿಸ್, ಜಯಂತಿ ಬಿ ಶೆಟ್ಟಿ, ಕೃಷ್ಣಪ್ಪ ಸಾಲ್ಯಾನ್, ಸಂತೋಷ್ ಬಜಾರ್, ಮುನೀರ್ ಕಾಟಿಪಳ್ಳ ಮತ್ತಿತರರು ಪಾಲ್ಗೊಂಡಿದ್ದರು.